ಯೋಗ ಮತ್ತು ನಿಸರ್ಗದತ್ತ ಆಹಾರ ಪದ್ಧತಿ ಹಾಗೂ ಸಹಜ ಜೀವನ ಶೈಲಿಯಿಂದ ನಿಮ್ಮ ಆರೋಗ್ಯವನ್ನ ವೃದ್ಧಿಸಲು ನೀವು ಭೇಟಿ ಕೊಡಬಹುದಾದ ಕರ್ನಾಟಕದ ಅತ್ಯುತ್ತಮ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಸೌಖ್ಯವನ. ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಪ್ರವರ್ತಿತ ಸೌಖ್ಯವನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯ ಮತ್ತು ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ ಸೌಖ್ಯವನ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರವು ಉಡುಪಿ ಜಿಲ್ಲೆಯ ಮಣಿಪಾಲದ ಪರ್ಕಳದ ಪರೀಗ ಗ್ರಾಮದಲ್ಲಿ ಸ್ವರ್ಣ ನದಿ ತೀರದ ಸನಿಹದಲ್ಲಿ ನಿಸರ್ಗ ರಮಣೀಯ ವಾತಾವರಣದಲ್ಲಿ ಕಂಗೊಳಿಸುತ್ತಿದೆ. ಅತಿಯಾದ ತೂಕ, ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಬೆನ್ನು ನೋವು, ಗಂಟು ನೋವು, ತಲೆನೋವು, ಖಿನ್ನತೆ ಮೊದಲಾದ ನಿತ್ಯ ಸಮಸ್ಯೆಗಳಿಗೆ ಖಚಿತ ಉಪಶಮನ ಮತ್ತು ಪರಿಹಾರಕ್ಕಾಗಿ ಸೌಖ್ಯವನಕ್ಕೆ ಭೇಟಿ ನೀಡಿ. ಯೋಗ, ಧ್ಯಾನ, ಮಣ್ಣಿನ ಚಿಕಿತ್ಸೆ, ಮಸಾಜ್, ಜಲ ಚಿಕಿತ್ಸೆ, ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಆವರ್ತನ ಚಿಕಿತ್ಸೆ, ನಿಸರ್ಗದತ್ತ ಆಹಾರ ಶೈಲಿ, ನಡಿಗೆ ಮೊದಲಾದ ಉಪಕ್ರಮಗಳೊಂದಿಗೆ ಆರೋಗ್ಯ ವೃದ್ಧಿಸಿಕೊಳ್ಳಲು ಹಿತಕರವಾದ ತಾಣ ಸೌಖ್ಯವನ. ಕಾಳಜಿಪೂರ್ಣ ಆಡಳಿತ ವ್ಯವಸ್ಥೆ, ಸೇವಾ ಮನೋಭಾವದ ತಜ್ಞ ವೈದ್ಯರ ತಂಡ, ಸ್ನೇಹಮಯಿ ಸಿಬ್ಬಂದಿಗಳೊಂದಿಗೆ ಬದ್ಧತೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಕೇಂದ್ರ ಸೌಖ್ಯವನ. ವಿಳಾಸ: ಸೌಖ್ಯವನ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಪರೀಕ, ಉಡುಪಿ. ದೂರವಾಣಿ 0820 2544 206 99 458 01594 9483 932325 www.naturecureparika.com. ನಮಸ್ಕಾರ. ಸೌಖ್ಯವನ ಸೌಖ್ಯ ಸಂಧಾನ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವೊಂದು ವಿಶೇಷತೆ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಇಷ್ಟು ಸಮಯ ನಾವು ಈ ಒಂದು ಆಸ್ಪತ್ರೆಯಲ್ಲಿ ಲಭ್ಯ ಇರುವಂಥ ಚಿಕಿತ್ಸೆ ಮತ್ತು ಚಿಕಿತ್ಸೆ ವಿಧಾನಗಳ ಬಗ್ಗೆ ನಾವು ಮಾತನಾಡಿದ್ದೇವೆ. ಇವತ್ತು ಈ ಒಂದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯಲ್ಲಿ ಸೌಖ್ಯವನ ಈ ಒಂದು ಆಸ್ಪತ್ರೆಯಲ್ಲಿ ಇರುವಂಥ ಒಟ್ಟು ಸೌಲಭ್ಯಗಳ ಬಗ್ಗೆ ಈ ಒಂದು ಆಸ್ಪತ್ರೆಯ ವ್ಯವಸ್ಥಾಪಕರಾಗಿರುವಂಥ ಮ್ಯಾನೇಜರ್ ಆಗಿರುವಂಥ ಪ್ರವೀಣ್ ಕುಮಾರ್ ಯರ್ಮಾಳ್ ಅವರು ನಮಗೆ ಮಾಹಿತಿ ನೀಡಲಿಕ್ಕಿದ್ದಾರೆ. ಸೊ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಪ್ರವೀಣ್ ಕುಮಾರ್ ಯರ್ಮಾಳ್ ಅವರಿದ್ದಾರೆ. ನಾನು ಅವರನ್ನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ ಸರ್. ಎಸ್ ಅಂದರೆ ಉಡುಪಿ ಜಿಲ್ಲೆಯ ಮಣಿಪಾಲದ ಸಮೀಪದಲ್ಲಿ ಪರೀಕ ಅನ್ನುವಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಸೌಖ್ಯವನ, ಈ ಒಂದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಏನೆಲ್ಲ ಇದೆ ಮತ್ತು ಏನೆಲ್ಲ ಸೌಲಭ್ಯಗಳು ಅನ್ನೋ ಬಗ್ಗೆ ನೀವು ಸಾಮಾನ್ಯವಾಗಿ ಆನ್ಲೈನ್ಗಳಲ್ಲಿ ಮಾಹಿತಿಗಳನ್ನು ನೋಡಿರ್ತೀರಿ. ಆದರೆ ಇವತ್ತು ನಿಮಗೆ ನೇರವಾಗಿ ಈ ಒಂದು ಸಂಸ್ಥೆಯ ವ್ಯವಸ್ಥಾಪಕರೇ ಇವತ್ತಿನ ಮಾಹಿತಿಯನ್ನು ನಿಮಗೆ ಲೈವ್ ಆಗಿ ಕೊಡ್ತಾರೆ. ಸೊ ನಾನು ಒಂದಷ್ಟು ವಿವರಗಳನ್ನು ಅವರಿಂದ ನಿಮಗಾಗಿ ತೆಗೆಸಿಕೊಡ್ತಾ ಇದ್ದೇನೆ. ಎಸ್, ಇದು ಪ್ರವೀಣ್ ಕುಮಾರ್ ಸರ್. ಸಾಮಾನ್ಯವಾಗಿ ಯೋಗ ಮತ್ತು ಈ ಒಂದು ಪ್ರಕೃತಿ ಚಿಕಿತ್ಸೆಗೆ ಹೊರಗಡೆಯಿಂದ ಬರುವಂಥವರು, ಮೇ ಬಿ ಬೆಂಗಳೂರು ಅಥವಾ ಹೈದರಾಬಾದು ಅಥವಾ ಬಾಂಬೆಯಿಂದ ಬರುವವರು ಕೇಳುವಂಥದ್ದು ಒಂದು ಪ್ರಶ್ನೆ. ಅಲ್ಲಿ ಆಸ್ಪತ್ರೆಯಲ್ಲಿ ನಿಮ್ಮ ಏನು ರೇಟ್ಸ್ ಅಂದರೆ ಚಾರ್ಜ್ ಎಷ್ಟು ಮಾಡ್ತೀರಿ, ತುಂಬ ಕಡಿಮೆನೋ ಅಥವಾ ಓಕೆನೋ, ಒಂದು ರೀಸನೇಬಲ್ ರೇಟ್ ಇರುತ್ತಾ ಏನು ಅನ್ನೋದ್ರ ಬಗ್ಗೆ ನೋಡಿ. ಇದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು 2007 ಮಾರ್ಚ್ 21ರಂದು ಈ ಆಸ್ಪತ್ರೆಯನ್ನು ಶುಭಾರಂಭ ಮಾಡಿ 60 ಹಾಸಿಗೆಗಳಿಂದ ಮಾಡಿದರು. ಆವಾಗ ನಮಗೆ ಬಹಳ ಪರಿಮಿತಿಯಲ್ಲಿ ಇದರ ಸೌಲಭ್ಯಗಳಿತ್ತು. ಈಗ ಅದು ಅಗಾಧವಾಗಿ ಬೆಳೆದಿದೆ. ಪ್ರಥಮವಾಗಿ 60 ಹಾಸಿಗೆಗಳಿರುವಾಗ ಈ ಆಸ್ಪತ್ರೆಯಲ್ಲಿ 4 ಕ್ಯಾಟಗರಿ ವ್ಯವಸ್ಥೆಗಳಿತ್ತು. ಜನರಲ್ ವಾರ್ಡ್ ಬರೀ 200 ರೂಪಾಯಿಗೆ ಕೊಡ್ತಾಯಿತ್ತು. ಆಮೇಲೆ ಸ್ಪೆಷಲ್ ವಾರ್ಡ್ 400 ರೂಪಾಯಿಗೆ ಕೊಡ್ತಾಯಿತ್ತು. ಡಿಲಕ್ಸ್ ವಾರ್ಡ್ ಅಂದರೆ ಟಿ ವಿ ಮತ್ತು AC ಇರುವಂಥ ಕೊಠಡಿಗಳು, ಇದನ್ನು 700 ರೂಪಾಯಿಗೆ ಕೊಡ್ತಾಯಿತ್ತು. ಆಮೇಲೆ ಕಾಟೇಜ್ ಅಂತ ಅದಕ್ಕೆ 2000 ರೂಪಾಯಿ ಅದಕ್ಕೆ ಸೌಲಭ್ಯವನ್ನು ಕೊಡ್ತಾಯಿತ್ತು. ಅಂದರೆ ಇದು ನೀವು 2007ರಲ್ಲಿ ನೀವು ಹೇಳ್ತಾ ಇರುವಂಥದ್ದು. ಸೊ ಎಸ್, ಆನಂತರ ಈಗ ತುಂಬ ವಿಸ್ತಾರವಾಗಿದೆ ನಿಮ್ಮ ಈ ಒಂದು ಸೌಖ್ಯವನ, ತುಂಬ ವಿಸ್ತಾರವಾಗಿದೆ ಮತ್ತು ನೋಡುವಾಗಲೇ ತುಂಬ ಏನು ವಿಸ್ತಾರವಾಗಿ ಕಾಣಿಸ್ತಾ ಉಂಟು. ದೊಡ್ಡ ಕಟ್ಟಡಗಳು ಎಲ್ಲ ವ್ಯವಸ್ಥೆಗಳು ತುಂಬ ಮತ್ತಷ್ಟು ಉನ್ನತೀಕರಣಗೊಂಡಿರೋದು ಕಾಣುತ್ತೆ. ಸೊ ಇವತ್ತಿನ ಸಂದರ್ಭಕ್ಕೆ ನೀವು ಹೋಲಿಕೆ ಮಾಡಿ ಹೇಳೋದಿದ್ದರೆ ನಾನು ಮತ್ತೆ ಅದೇ ಪ್ರಶ್ನೆಯನ್ನು ಕೇಳುವಂಥದ್ದು, ಜನರು ಕೇಳುವಂಥದ್ದು ಏನು ಬಜೆಟ್ ಅಂತ. ಶ್ರೀ ಧರ್ಮಸ್ಥಳ ಸಂಸ್ಥೆಯಿಂದ ನಡೆಸುವಂಥ ಈ ಸೌಖ್ಯವನ ಸಂಸ್ಥೆ ಇದಾಗಿರುವುದರಿಂದ ಸೌಲಭ್ಯಗಳು ತುಂಬ ಉತ್ತಮ ಮಟ್ಟಕ್ಕೇರಿದೆ. ಆದರೆ ಅದರ ದರದಲ್ಲಿ ಹೆಚ್ಚೇನು ಹೆಚ್ಚಳ ಮಾಡಲಿಲ್ಲ. ಪ್ರತಿ 2 ವರ್ಷಕ್ಕೊಮ್ಮೆ ಕೊಠಡಿಗಳ ಕ್ರಯಗಳು ಮತ್ತು
ಚಿಕಿತ್ಸಾ ಕ್ರಯಗಳು ಅದನ್ನು 2 ವರ್ಷಕ್ಕೊಮ್ಮೆ 100 ರೂಪಾಯಿ ಹಾಗೆ ಏರಿಸ್ತಾ ಇವತ್ತಿಗೆ ಒಂದು ನೀವು ಜನರಲ್ ವಾರ್ಡ್ ತಗೊಂಡ್ರೆ 400 ರೂಪಾಯಲ್ಲಿ ಸಿಗ್ತಾ ಇದೆ. ಜನರಲ್ ವಾರ್ಡ್ 400 ರೂಪಾಯಿಯಲ್ಲಿ. ಹೌದು. ಆಮೇಲೆ ಸ್ಪೆಷಲ್ ವಾರ್ಡ್ 700 ರೂಪಾಯಿಗೆ 2 ಬೆಡ್ಡಿನ ಕೊಠಡಿ 700 ರೂಪಾಯಿಗೆ ಸಿಗ್ತಾ ಇದೆ. 700 ರೂಪಾಯಿಗೆ ಸ್ಪೆಷಲ್ ವಾರ್ಡ್, 2 ಬೆಡ್ ಇರುವಂಥ. ಹೌದು. ಡಿಲಕ್ಸ್ ವಾರ್ಡ್ ಅಂದರೆ ಅದರಲ್ಲಿ AC ಮತ್ತು TV ಇರ್ತದೆ. ಇದು 1250 ಒಬ್ಬರಿಗೆ 1 ಬೆಡ್ಡಿಗೆ ಸಿಗ್ತಾ ಇದೆ. 1250 ಡಿಲಕ್ಸ್ ರೂಮ್, ಅದು ಒಬ್ಬರಿಗೆ ಒಂದು. ಎಸ್. ಆಮೇಲೆ ಸ್ವಲ್ಪ ಎತ್ತರದ ಮಟ್ಟದಲ್ಲಿ ಕಾಟೇಜ್ ಇಂಡಿಪೆಂಡೆಂಟ್ ಕಾಟೇಜ್ಗಳು ಅಂತಾರೆ. ಇಂಡಿಪೆಂಡೆಂಟ್ ಇದೊಂದು ಮನೆ ಥರವೇ ಇದೆ. ಇದರಲ್ಲಿ 4750 ರೂಪಾಯಿಗೆ ಇಬ್ಬರಿಗೆ. 4750 ಇಬ್ಬರಿಗೆ. ಸೊ ಆ ಕಾಟೇಜಲ್ಲಿ ಎಷ್ಟು ಕೋಣೆಗಳಿದ್ದಾವೆ, ಏನಿದ್ದಾವೆ? ಈ ಕಾಟೇಜ್ಗಳಲ್ಲಿ ಒಂದು ದೊಡ್ಡ ಹಾಲ್, ಒಂದು ಮನೆ ಇದ್ದಾಗೆ, ಇದು 1,500 ಸ್ಕ್ವೇರ್ ಫೀಟ್ನ ಮನೆ ಇದ್ದಾಗೆ ಒಂದು ಹಾಲ್, ಒಂದು ಬೆಡ್ರೂಮು, ಚಿಕಿತ್ಸೆಗಳು ಅದರ ಒಳಗೆ ಲಭ್ಯವಿದೆ. ಆಮೇಲೆ ಅವರಿಗೆ ಏನೆಲ್ಲ ಸೌಲಭ್ಯಗಳುಂಟು ಅದರ ಒಳಗೆ ಇದನ್ನು ನಾವು ಒದಗಿಸುವ ಹಾಗೆ ಮಾಡಿದ್ದೇವೆ. ಅವರಿಗೆ ಆಹಾರವನ್ನು ಆ ಕೊಠಡಿ ಒಳಗೆ ತಂದು ಕೊಡುವ ವ್ಯವಸ್ಥೆ ಇದೆ. ಆಹಾರ, ಟ್ರೀಟ್ಮೆಂಟ್ ಎಲ್ಲವೂ ಅಲ್ಲೇ ಬರ್ತದೆ. ಎಸ್ ವೀಕ್ಷಕರೇ, ನೀವು ಏನಿದೆ ಬಜೆಟ್ ಅನ್ನೋದನ್ನು ಭಾರಿ ಸ್ಪಷ್ಟವಾಗಿ ಪ್ರವೀಣ್ ಅವರು ಹೇಳಿದ್ದಾರೆ. ಎಸ್ ಸರ್, ಇವಾಗ 2007ರಿಂದ ಇದನ್ನು ಆರಂಭ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಕೇವಲ 60 ಬೆಡ್ಡೆಡ್ ಒಂದು ಹಾಸ್ಪಿಟಲ್ ಆಗಿತ್ತು. ಎಸ್, ಆವಾಗ ನಿಮಗೆ ಯಾವ ರೀತಿಯ ಒಂದು ಪ್ರತಿಕ್ರಿಯೆಗಳು ಸಿಗ್ತಾ ಇತ್ತು, ಜನರ ಪ್ರೋತ್ಸಾಹ ಯಾವ ರೀತಿ ಇತ್ತು, ಮತ್ತು ಇವಾಗ ನೀವು ಇಷ್ಟು ದೊಡ್ಡದಾಗಿ ಅಗಾಧವಾಗಿ ಬೆಳೆದು ನಿಂತಿದ್ದೀರಿ, ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೆ ನೀವು ಕಂಪೇರ್ ಮಾಡುವಾಗ ತುಂಬ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಸರ್. ಯಾಕೆಂದರೆ 2005ರಲ್ಲಿ ಇದು ಆರಂಭ ಮಾಡುವಾಗ ಇದು ಬಹಳ ಒಂದು ಸಣ್ಣ ಮಟ್ಟದ ಒಂದು ವಿಲೇಜ್ ಆಗಿತ್ತು. ಇಲ್ಲಿ ಏನು ವ್ಯವಸ್ಥೆಗಳಿರಲಿಲ್ಲ, ಮನೆಗಳು ತುಂಬ ಕಡಿಮೆ ಇತ್ತು. ಇದು ಒಂದು ದೊಡ್ಡ ಫಾರೆಸ್ಟ್, ಇದು ಬಿಗ್ ಫಾರೆಸ್ಟ್, ದೊಡ್ಡ ಬುಷ್ಗಳಿದ್ದಂಥ ಒಂದು ಜಾಗ. ಬಹುಶಃ ಇಲ್ಲಿ ಧರ್ಮಸ್ಥಳದವರೊಂದು ನ್ಯಾಚುರೋಪತಿ ಆಸ್ಪತ್ರೆ ಮಾಡ್ತಾರಂತ ಇಲ್ಲಿ ಯಾರಿಗೂ ಕನಸು ಇರಲಿಲ್ಲ. ಈಗ ನಮ್ಮ ನೆರೆಹೊರೆಯವರು ಹೇಳ್ತಾರೆ ಇದು ಕಲ್ಲರಲ್ಲಿ ಹೂವಾಗಿದೆ ಈ ಜಾಗ. ಖಂಡಿತವಾಗಿ ಪರೀಕ ಇವತ್ತು ಕಲ್ಲರಲ್ಲಿ ಹೂವಾಗಿದೆ ಅಂತ. 60 ಪೇಟೆಯಿಂದ ತುಂಬ ದೂರ ಇರುವಂಥ ಪ್ರದೇಶ ಇದು. ಇಲ್ಲಿ ನಮಗೆ ಸಿಬ್ಬಂದಿಗಳು ಕೂಡ ನಡ್ಕೊಂಡು ಬರಲಿಕ್ಕೂ ಕೂಡ ಬಹಳ ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ನಮಗೆ ಬೆಳ್ಳಂಪಳ್ಳಿ ಅಂತ ಇಲ್ಲಿ ಒಂದು ಸುವರ್ಣ ನದಿ ಪಕ್ಕದಲ್ಲಿರುವ ಊರಿನವರು ಸಿಬ್ಬಂದಿಗಳಾಗಿ ನಮಗೆ ತುಂಬ ಸಹಕಾರವನ್ನು ಮಾಡಿದ್ದಾರೆ. ಆ ಹೊತ್ತಲ್ಲಿ ಇಲ್ಲಿ ಸುವರ್ಣ ನದಿ ದಾಟಿ ಬರಲಿಕ್ಕೆ ಅಲ್ಲಿ ಬ್ರಿಡ್ಜ್ ಇರಲಿಲ್ಲ, ದೋಣಿ ಮುಖಾಂತರ ಬರಬೇಕಿತ್ತು. ನೆರೆ ಬರುವ ಸಂದರ್ಭ ಇತ್ತು. ನಾವು ಎಷ್ಟೋ ಸಲ ಪೆರಡೂರಿಗಾಗಿ ಗಾಡಿ ತಗೊಂಡೋಗಿ ಅವರನ್ನು ಕರ್ಕೊಂಡು ಬಂದು ಕೆಲಸ ಮಾಡುವಂಥ ಪರಿಸ್ಥಿತಿ ಇತ್ತು. ಇದೆಲ್ಲವನ್ನು ಮೆಟ್ಟಿ 60 ಹಾಸಿಗೆಗಳು 2007ರಲ್ಲಿ ಆರಂಭವಾದ ಈ ಆಸ್ಪತ್ರೆ 2008ರಲ್ಲಿ ಭರ್ತಿ ಆಗ್ತಾ ಹೋಯಿತು. ಅಂದರೆ ನೀವು ಈ ಒಂದು ಆಸ್ಪತ್ರೆ ಕನ್ಸ್ಟ್ರಕ್ಷನ್ ಆರಂಭವಾಗುವ 2005ರಿಂದಲೇ ಇಲ್ಲಿದ್ದೀರಿ? ಹೌದು, 2005ರಿಂದ ಇವತ್ತಿನವರೆಗೂ ಈ ಸಂಸ್ಥೆ ಎಲ್ಲ 7 ಬೀಳುಗಳನ್ನು ಕಂಡವ ನಾನು. ಆಸ್ಪತ್ರೆ ಈಗ ಸಾಧಾರಣ 4 ಎಕರೆ ಜಾಗದಲ್ಲಿ ವಿಸ್ತಾರಗೊಂಡಿದೆ. ಪ್ರತಿಯೊಂದು ಈ ಆಸ್ಪತ್ರೆಯ ಕಲ್ಲು, ಹೊಯ್ಗೆ, ಕಂಬ, ಮಣ್ಣಿನಲ್ಲೂ ಕೂಡ ನಾವು ಇದನ್ನು ಕಂಡು ನಿಂತು ಮಾಡಿಸಿದವರು. ಎಸ್, ಗ್ರೇಟ್, ಖಂಡಿತವಾಗಿ ಗ್ರೇಟ್ ಸರ್. ಎಸ್, ಇವಾಗ ಏನೆಲ್ಲ ವ್ಯವಸ್ಥೆಗಳು ನೀವು ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ ಬಯಸ್ತೀರಿ? ವ್ಯವಸ್ಥೆಗಳು ಈಗ ಆನ್ಲೈನ್ ಬುಕ್ಕಿಂಗಲ್ಲಿ, ಈಗ ನೂತನವಾದ ವ್ಯವಸ್ಥೆಗಳಲ್ಲಿ ಹೇಳುವುದಾದರೆ ಆನ್ಲೈನ್ ಬುಕ್ಕಿಂಗಲ್ಲಿ ನಾವು ಸಾಧಕರನ್ನು ಇಲ್ಲಿ ಬುಕ್ ಮಾಡಿಕೊಳ್ತೇವೆ. ಹೊರ ದೇಶದಿಂದ ಬರುವವರಿಗೆ ಏರ್ಪೋರ್ಟ್ಗೆ ನಮ್ಮ ವಾಹನವನ್ನು ಕಳುಹಿಸಿ ಅಲ್ಲಿಂದ ನಾವು ಪಿಕಪ್ ಮಾಡ್ತೇವೆ. ಸಾಧಕರನ್ನು ಇಲ್ಲಿ ತರುವ ವ್ಯವಸ್ಥೆ ಇದೆ. ಆಮೇಲೆ ಫೋನ್ ಮುಖಾಂತರ ಬುಕ್ಕಿಂಗ್ ಮಾಡಿ ಬರುವ ಸಾಧಕರು ಅನೇಕ ಮಂದಿ ಇದ್ದಾರೆ. ಭಾರತ ದೇಶದ ಎಲ್ಲ ರಾಜ್ಯಗಳಿಂದ ನಮಗೆ ಸಾಧಕರಿದ್ದಾರೆ. ಅದರಲ್ಲೂ ಬೆಂಗಳೂರಿನಿಂದ 40% ಸಾಧಕರು ಬೆಂಗಳೂರು ಕಡೆಯವರು ಬರ್ತಾರೆ. ಬೆಂಗಳೂರಿಂದಲೇ ಅತ್ಯಧಿಕವಾಗಿ ಜನ ಬರ್ತಾರೆ. ಬಟ್ ಎಲ್ಲರೂ ನಾವು ಒಂದಷ್ಟು ಜನರನ್ನು ಮಾತಾಡಿಸಿದ್ದೇವೆ, ನೋಡಿದ್ದೇವೆ. ತುಂಬ ನಿಮ್ಮ ಇಲ್ಲಿಯ ಏನು ಕೊಡ್ತಾ ಇರುವಂಥ ಸೌಲಭ್ಯ, ಚಿಕಿತ್ಸೆ ಮತ್ತು ವೈದ್ಯರುಗಳ ಸೇವೆ ಮತ್ತು ಪರಿಚಾರಕರುಗಳ ಸೇವೆಗಳ ಬಗ್ಗೆ ಎಲ್ಲ ಭಾರಿ ಒಳ್ಳೆಯ ಒಂದು ಕಾಂಪ್ಲಿಮೆಂಟ್ಸನ್ನು ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಸೊ ಇಂಥ ಒಂದು ಒಳ್ಳೆಯ ಸೇವೆ ಅಥವಾ ಒಂದು ಸೇವಾ ಮನೋಭಾವ ಅದನ್ನು ಸೃಷ್ಟಿಸಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ? ಬಹುಶಃ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಮಹಿಮೆ ಅಂತ ಹೇಳ್ಬೋದು. ಯಾಕೆಂದರೆ
ಪೂಜ್ಯ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಒಂದು ದೂರದರ್ಶಿತ್ವ ಮತ್ತು ಅವರು ಹಾಕಿಕೊಟ್ಟ ಒಂದು ಬುನಾದಿ ಮೇಲೆ ಧರ್ಮಸ್ಥಳ ಸಂಸ್ಥೆಯ ಒಂದು ಶಿಸ್ತಿಗೆ ನಾವು ಮೊದಲಿನಿಂದಲೂ ಬಹಳ ಬದ್ಧರಾಗಿದ್ದು, ಶ್ರೀ ಮಂಜುನಾಥ ಸ್ವಾಮಿಯ ಒಂದು ಸೇವೆ ಅಂತ ಎಲ್ಲ ಸಿಬ್ಬಂದಿಗಳು ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇದು ಒಂದು ಸೇವಾ ಮನೋಭಾವದ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ಇದಕ್ಕೆ ನಮ್ಮ ಅಧ್ಯಕ್ಷರ ದೂರದರ್ಶಿತ್ವ, ಮಾರ್ಗದರ್ಶನ ಮತ್ತು ಶ್ರೀ ಹರ್ಷೇಂದ್ರ ಕುಮಾರ್ ಅವರ ನಿರ್ದೇಶನ ಹಾಗೂ ನಮ್ಮ 2005ರಿಂದಲೇ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ಬಿ ಸೀತಾರಾಮ್ ತೋಳ್ಪಡಿತ ಅವರು ನಮಗೆ ಹಾಕಿಕೊಟ್ಟ ಬುನಾದಿ, ಇದರಿಂದ ಇಲ್ಲಿ ಈ ಶಿಸ್ತನ್ನು ನಾವು ಇಂದಿಗೂ ಪಾಲನೆ ಮಾಡ್ತಾ ಇದ್ದೇವೆ. ಇದರಿಂದ ಹೆಚ್ಚು ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಇಲ್ಲಿ ಬಂದು ನಮ್ಮೊಂದಿಗೆ ಸೇರುವವರಿದ್ದಾರೆ. ಎಸ್, ನೀವು ಹೇಳಿದಾಗೆ ಬಹುಶಃ ನಿಜಕ್ಕೂ ಕೂಡ ಏನು ದೇಶದಲ್ಲೇ ಮೊದಲ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಒಂದು ಆಸ್ಪತ್ರೆಯನ್ನು ಆರಂಭಿಸಿದೆ ಧರ್ಮಸ್ಥಳ ಸಂಸ್ಥೆ, ಉಜಿರೆಯ ಶಾಂತಿವನ, ಹೌದು ಶಾಂತಿವನ ಕ್ಯಾಂಪಸ್ನಲ್ಲಿ. ಮತ್ತು ಅಲ್ಲಿ ಕೂಡ ಇದೇ ಥರ ಸೌಖ್ಯವನದ ಥರದ್ದೇ ಏನು ಆಸ್ಪತ್ರೆ ಇದೆ. ಇವತ್ತು ಅದು ನೀವು ಹೇಳಿದಾಗೆ ದೇಶ ವಿದೇಶಗಳಲ್ಲಿ ಭಾರಿ ಒಂದು ಪ್ರಸಿದ್ಧಿ ಪಡೆದಿರುವಂಥ ಒಂದು ಸಂಸ್ಥೆ. ಸರ್, ಈಗ ಈ ಒಂದು ಏನು ಕ್ಯಾಂಪಸ್ನಲ್ಲಿ ಈಗ ಒಮ್ಮೆ ಅಡ್ಮಿಷನ್ ತೆಕ್ಕೊಳ್ಳೋರು ಇರ್ತಾರೆ. ತೆಕ್ಕೊಂಡ ನಂತರ ಅವರು ಹೇಗೆ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇರುತ್ತಾ, ಅಥವಾ ಏನೆಲ್ಲ ನೀವು ನೀತಿ ನಿರೂಪಣೆಗಳನ್ನು ಮಾಡಿರ್ತೀರಿ ಇಲ್ಲಿ? ಅವರಿಗೆ ಇಲ್ಲಿ ಬರುವ ಒಂದು ಬುಕ್ಕಿಂಗ್ ಆದ ಕೂಡಲೇ ಅವರಿಗೆ ಎಲ್ಲ ಮಾಹಿತಿಗಳು ಫೋನ್ ಮುಖಾಂತರ ಹೋಗಿರ್ತದೆ. ಒಮ್ಮೆ ಅವರು ಆಸ್ಪತ್ರೆಯ ಗೇಟಿನ ಒಳಗೆ ಬಂದ ಮೇಲೆ, ಗೇಟಿನ ಒಳಗೆ ಬಂದಾಗಲೇ ಅವರಿಗೆ ಸೆಕ್ಯೂರಿಟಿಯಲ್ಲಿ ಎಲ್ಲ ಚೆಕ್ಕಿಂಗ್ ಆಗಿ, ಬಹುಶಃ ನಿಮಗೆ ತಿಳಿದಿರ್ಬೋದು, ಒಂದು ಚಾಕ್ಲೇಟ್ ಕೂಡ ಒಳಗೆ ತರುವಾಗಿಲ್ಲ. ಎಲ್ಲವನ್ನು ನಾವೇ ಇಲ್ಲಿ ಅವರಿಗೆ ಪ್ರೊವೈಡ್ ಮಾಡ್ತೇವೆ. ಆಮೇಲೆ ಅದರಲ್ಲೂ ಕೂಡ ಅವರು ಬಂದ ಮೇಲೆ ಯಾವ ರೀತಿ ಇಲ್ಲಿ ಇರಬೇಕು, ಅವರು ಯಾವ ರೀತಿ ವಸ್ತ್ರವನ್ನು ಧರಿಸಬೇಕು, ವಯಲೇಟಿಂಗ್ ಡ್ರೆಸ್ ಕೋಡ್ ಇಲ್ಲಿ ಧರಿಸುವ ಹಾಗಿಲ್ಲ. ಅದಕ್ಕೆ ಒಂದು ನಿಯಮ ಇದೆ, ಅಂಥದ್ದೇ ಡ್ರೆಸ್ಸನ್ನು ಇಲ್ಲಿ ಧರಿಸಬೇಕು. ಆಮೇಲೆ ಅವರು ಯಾವ ರೀತಿ ಇರಬೇಕು, ಎಲ್ಲಿ ಗುಂಪುಗೂಡಿ ಮಾತಾಡಲಿಕ್ಕಿಲ್ಲ, ಮತ್ತು ಯಾವ ಶಿಸ್ತನ್ನು ಪಾಲಿಸಬೇಕು ಅನ್ನೋ ರಿಸ್ಟ್ರಿಕ್ಷನ್ಸ್ ಇದೆ. ಅದನ್ನು ಅವರಿಗೆ ಮೊದಲೇ ನಾವು ತಿಳಿಸ್ತೇವೆ. ಅದಕ್ಕೆ ಅವರು ಬದ್ಧರಾಗಿ ಇಲ್ಲಿ ಬರ್ತಾರೆ. ಈಗ ಕೆಲವರು ವಸ್ತ್ರಗಳನ್ನೆಲ್ಲ ತರದೇ ಇದ್ದಿದ್ದರೆ ನಿಮ್ಮ ಕ್ಯಾಂಪಸ್ಗೆ ಬೇಕಾದಂಥದ್ದನ್ನು ಅದಕ್ಕೆ ನಮ್ಮದೇ ಸಂಸ್ಥೆಯಲ್ಲಿರುವ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಮಳಿಗೆ ನಮ್ಮ ಆಸ್ಪತ್ರೆಯ ಒಳಗಿದೆ. ಅದರಿಂದ ಅದನ್ನು ಅವರು ಖರೀದಿ ಮಾಡಿ ಧರಿಸ್ಕೊಳ್ಬೋದು. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಅದರಲ್ಲಿ ನಾವು ಒದಗಿಸಿದ್ದೇವೆ. ಎಸ್ 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 ಸಾಮಾನ್ಯವಾಗಿ ಎಷ್ಟು ದಿವಸದ ಪ್ಯಾಕೇಜ್ ನೀವು ಕೊಡ್ತೀರಾ ಸರ್? ಮಿನಿಮಮ್ ಇದು ಟೋಟಲ್ ಡ್ರಗ್ ಲೆಸ್ ಸಿಸ್ಟಮ್, ಔಷಧಿ ರಹಿತವಾದ ಒಂದು ವ್ಯವಸ್ಥೆ ಇರುವುದರಿಂದ ಮಿನಿಮಮ್ 10 ದಿವಸ ಈ ಆಸ್ಪತ್ರೆಯಲ್ಲಿ ಇದ್ದರೆ ಅವರಿಗೆ ತುಂಬ ಉಪಯೋಗ ಆಗ್ತದೆ. ಆಮೇಲೆ 15 ದಿವಸ ಅಂತ ಇನ್ನೊಂದು ಪ್ಯಾಕೇಜ್ ಇದೆ. ಪ್ಯಾಕೇಜ್ ಅಂದರೆ ಅದು ಹೇಳುವ ಒಂದು ಕ್ರಮ, 10 ದಿವಸ, 15 ದಿವಸ, 21 ದಿವಸ. 21 ದಿವಸಕ್ಕೆ ಒಮ್ಮೆ ಇಲ್ಲಿಂದ ಅವರು ಬಿಡುಗಡೆ ಹೊಂದಲೇಬೇಕು. ಆ ನಂತರ ಅವರು 3 ತಿಂಗಳ ನಂತರ ಮತ್ತೆ ಬರ್ಬೋದು. ಅಂಥ ತುರ್ತು ಸಂದರ್ಭ ಇದ್ದರೆ ವೈದ್ಯರ ಶಿಫಾರಸು ಮೇಲೆ ಇನ್ನೊಂದು ವಾರ ಅವರು ಇಲ್ಲಿ ಉಳ್ಕೊಳ್ಬೋದು. ಎಸ್, ವೀಕ್ಷಕರೇ, ಈ ಒಂದು ಸೌಖ್ಯವನದಲ್ಲಿ ಇರುವಂಥ ವ್ಯವಸ್ಥೆಗಳು, ಸೌಲಭ್ಯಗಳು, ಜೊತೆಗೆ ಇಲ್ಲಿನ ಶಿಸ್ತು, ನೀತಿ ನಿರೂಪಣೆಗಳು ಎಲ್ಲ ವಿಚಾರವಾಗಿ ಈ ಒಂದು ಸಂಸ್ಥೆಯ ವ್ಯವಸ್ಥಾಪಕರಾಗಿರುವಂಥ ಪ್ರವೀಣ್ ಯರ್ಮಾಳ್ ಅವರು ತುಂಬ ಸವಿವರವಾಗಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಾನು ಸಮಸ್ತ ವೀಕ್ಷಕರ ಪರವಾಗಿ ನಾನು ಪ್ರವೀಣ್ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಧನ್ಯವಾದಗಳು. ಎಸ್, ಇದು ಸೌಖ್ಯ ಸಂಧಾನದಲ್ಲಿ ಇವತ್ತು ಸೌಖ್ಯ ಸಂಧಾನದಲ್ಲಿ ಇವತ್ತೊಂದು ವಿಶೇಷ ಮಾಹಿತಿ ನೀಡುವಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಆಸ್ಪತ್ರೆಯ ಬಹುಮುಖ್ಯವಾಗಿ ಈ ಆಸ್ಪತ್ರೆಯಲ್ಲಿ ಇರುವಂಥ ಸೌಲಭ್ಯಗಳು, ಇದರ ವ್ಯಾಪ್ತಿ ಮತ್ತು ಇಲ್ಲಿಗೆ ಸಂಬಂಧಪಟ್ಟ ನೀತಿಗಳ ಎಲ್ಲ ವಿಚಾರವಾಗಿ, ಮತ್ತು ಬಹುಮುಖ್ಯವಾಗಿ ಎಷ್ಟು ಬಜೆಟ್, ಯಾವ ಪ್ಯಾಕೇಜ್, ಎಲ್ಲ ವಿಚಾರಗಳನ್ನು ಈ ಒಂದು ಸಂಸ್ಥೆಯ ಮ್ಯಾನೇಜರ್ ಪ್ರವೀಣ್ ಯರ್ಮಾಳ್ ಅವರು ನಮಗೆ ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಣೆ ಮಾಡಿ ಈ ಒಂದು ಸೌಖ್ಯ ಸಂಧಾನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ. I'm Punita from Bangalore. I'm coming here for the second time. Actually, I had been to Ujre first time, second time here, and this is the third time. I've got my daughter along with me. It's a very nice experience to say that it's a naturopathy where we don't get it outside. It's a complete stay like home. We feel very nice with the massage and all that. A systematic treatment is there here. Say from the morning till the evening, we have a pack scheduled.
where we can't think of anything, no using of mobiles much, and it's a very nice to say the faculty is good here. They give us good treatment, and this is how we liked, and this is my third time, so you can imagine that we have liked it. So we look forward to come further in a huge group. Earlier we came only, we 2 of us came, now we 5 of us have come. Maybe next time 10 of us can come. So it's nice here and a nice stay. This is a nice place. Thank you so much. ಯೋಗ ಮತ್ತು ನಿಸರ್ಗದತ್ತ ಆಹಾರ ಪದ್ಧತಿ ಹಾಗೂ ಸಹಜ ಜೀವನ ಶೈಲಿಯಿಂದ ನಿಮ್ಮ ಆರೋಗ್ಯವನ್ನ ವೃದ್ಧಿಸಲು ನೀವು ಭೇಟಿ ಕೊಡಬಹುದಾದ ಕರ್ನಾಟಕದ ಅತ್ಯುತ್ತಮ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಸೌಖ್ಯವನ. ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಪ್ರವರ್ತಿತ ಸೌಖ್ಯವನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶಯ ಮತ್ತು ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ ಸೌಖ್ಯವನ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರವು ಉಡುಪಿ ಜಿಲ್ಲೆಯ ಮಣಿಪಾಲದ ಪರ್ಕಳದ ಪರೀಗ ಗ್ರಾಮದಲ್ಲಿ ಸ್ವರ್ಣ ನದಿ ತೀರದ ಸನಿಹದಲ್ಲಿ ನಿಸರ್ಗ ರಮಣೀಯ ವಾತಾವರಣದಲ್ಲಿ ಕಂಗೊಳಿಸುತ್ತಿದೆ. ಅತಿಯಾದ ತೂಕ, ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಬೆನ್ನು ನೋವು, ಗಂಟು ನೋವು, ತಲೆನೋವು, ಖಿನ್ನತೆ ಮೊದಲಾದ ನಿತ್ಯ ಸಮಸ್ಯೆಗಳಿಗೆ ಖಚಿತ ಉಪಶಮನ ಮತ್ತು ಪರಿಹಾರಕ್ಕಾಗಿ ಸೌಖ್ಯವನಕ್ಕೆ ಭೇಟಿ ನೀಡಿ. ಯೋಗ, ಧ್ಯಾನ, ಮಣ್ಣಿನ ಚಿಕಿತ್ಸೆ, ಮಸಾಜ್, ಜಲ ಚಿಕಿತ್ಸೆ, ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಆವರ್ತನ ಚಿಕಿತ್ಸೆ, ನಿಸರ್ಗದತ್ತ ಆಹಾರ ಶೈಲಿ, ನಡಿಗೆ ಮೊದಲಾದ ಉಪಕ್ರಮಗಳೊಂದಿಗೆ ಆರೋಗ್ಯ ವೃದ್ಧಿಸಿಕೊಳ್ಳಲು ಹಿತಕರವಾದ ತಾಣ ಸೌಖ್ಯವನ. ಕಾಳಜಿಪೂರ್ಣ ಆಡಳಿತ ವ್ಯವಸ್ಥೆ, ಸೇವಾ ಮನೋಭಾವದ ತಜ್ಞ ವೈದ್ಯರ ತಂಡ, ಸ್ನೇಹಮಯಿ ಸಿಬ್ಬಂದಿಗಳೊಂದಿಗೆ ಬದ್ಧತೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಕೇಂದ್ರ ಸೌಖ್ಯವನ. ವಿಳಾಸ: ಸೌಖ್ಯವನ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಪರೀಕ, ಉಡುಪಿ. ದೂರವಾಣಿ 0820 2544 206 99 458 01594 9483 932325 www.naturecureparika.com